ಹಿಜಾಬ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡುವ ತೀರ್ಪಿಗೆ ಬದ್ಧ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಹಿಜಾಬ್ ವಿಚಾರದಿಂದ ದೇಶಕ್ಕೆ ಅವಮಾನ ಆಗ್ತಾ ಇದೆ. ಕರಾವಳಿಗೆ ದೊಡ್ಡ ಇತಿಹಾಸ, ನಂಬಿಕೆ ಇದೆ. ದೇಶಾದ್ಯಂತ ಜನ ಬರ್ತಿದ್ದಾರೆ. ಇಡೀ ದೇಶಕ್ಕೆ ಬ್ಯಾಂಕ್, ವೈದ್ಯಕೀಯ, ಇಂಜಿನಿಯರ್ಗಳನ್ನ ಇಲ್ಲಿಂದ ಕೊಡ್ತಿದ್ದಾರೆ. ಶಿಕ್ಷಣಕ್ಕೆ ದೊಡ್ಡ ಹೆಸರಿದೆ. ಕರ್ನಾಟಕದಿಂದ ಭಾರತವನ್ನ ನೋಡುತ್ತಿದ್ದಾರೆ. ಜಗತ್ತಿನ ನಾಯಕರು ಬೆಂಗಳೂರಿಗೆ ಬಂದು ಬೇರೆ ಕಡೆಗೆ ಹೋಗ್ತಿದ್ದಾರೆ. ಇಡೀ ದೇಶಕ್ಕೆ ಮಾನವ ಸಂಪನ್ಮೂಲ ಕೊಡ್ತಿದ್ದೇವೆ. ಇದನ್ನ ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಭಾವನೆಯನ್ನ ಕೆದಕುತ್ತಿದ್ದಾರೆ. ಈಗಾಗಲೇ ಕೋರ್ಟ್ ಕಟ್ಟಿ ಏರಿದೆ. ಅಲ್ಲಿ ಏನು ಬರುತ್ತದೆ ಅದಕ್ಕೆ ಬಂತ ಅಂತ ಅವರು ಹೇಳಿದ್ರು. ಇನ್ನು ಶಾಲೆಯಲ್ಲಿ ಜಾತಿ, ಧರ್ಮವನ್ನ ನೋಡಿ ವಿಭಜಿಸುವುದು ಸರಿಯಲ್ಲ. ಈ ಭೂಮಿಯಿಂದ ಇಡೀ ದೇಶಕ್ಕೆ ವಿಷ ಬೀಜ ಬಿತ್ತುವುದನ್ನು ಖಂಡಿಸುತ್ತೇನೆ. ಕರಾವಳಿಯ ಜನರು ಹೆಚ್ಚಾಗಿ ವಿದೇಶಕ್ಕೆ ಹೋಗ್ತಿದ್ದಾರೆ. ಅವರಿಗೆಲ್ಲ ಇಲ್ಲಿಯೇ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ರು. ಹಿಜಾಬ್ ಅವಕಾಶ ಕೊಡಲು ಇದು ಮುಸ್ಲಿಂ ರಾಷ್ಟ್ರವಲ್ಲ, ಹಿಂದೂ ರಾಷ್ಟ್ರ ಎಂದಿದ್ದ ಸಚಿವ ಸುನಿಲ್ ಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಸುನಿಲ್ ಕುಮಾರ್ ಪ್ರಮಾಣ ವಚನದಲ್ಲಿ ಏನು ಹೇಳಿದ್ದಾರೋ ಅದಕ್ಕೆ ಬದ್ಧವಾಗಿರಲಿ. ಅದು ಬಿಟ್ಟು ಅಸಂಬದ್ಧ ಮಾತನಾಡುವುದಿದ್ರೆ ಸಚಿವ ಸಂಪುಟದಲ್ಲಿ ಮಾತನಾಡಲಿ ಎಂದು ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಇಲ್ಲಿರುವಂತ ವಿದ್ಯಾವಂತರು, ಬುದ್ಧಿವಂತರು, ಇಲ್ಲಿರುವಂತ ಒಂದು ಹ್ಯೂಮನ್ ರಿಸೋರ್ಸ್ ಇದೆ, ಕಲ್ಚರ್ ಇದೆ. ಇದೊಂದು ದೊಡ್ಡ ಸಂಸ್ಕೃತಿ ದೇಶ, ರಾಜ್ಯ. ಇದಕ್ಕೆ ಒಳ್ಳೆ ಹುಡುಗರಿದ್ದಾರೆ ಅಂತೇಳಿ, ವಿದ್ಯಾವಂತರಿದ್ದಾರೆ ಅಂತೇಳಿ ಬರ್ತಾ ಇದ್ದಾರೆ ಅಂತೇಳಿ ಅವರು ಹೇಳುತ್ತೆ ನನಗೆ ಇವತ್ತು ನೆನಪಿದೆ ವಿಧಾನಸೌಧದಲ್ಲಿ. ಆಮೇಲೆ ಇಡೀ ವಿಶ್ವ ಭಾರತ ನೋಡ್ಬೇಕಾದ್ರೆ ಕರ್ನಾಟಕದ ಮುಖಾಂತರ, ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದಾರೆ. ಫಸ್ಟ್ ಈ ವರ್ಲ್ಡ್ ಮ್ಯಾಪ್ ಅಲ್ಲಿ ಇಂಡಿಯಾ ಅಂತ ನೋಡೋದ್ ಬಂದು ಬೆಂಗಳೂರು ಅಂತ ಹಾಕ್ಬಿಟ್ಟು, ಇಲ್ಲ ಕರ್ನಾಟಕ ಅಂತ ಹಾಕಿ ಇಂಡಿಯಾ ನೋಡಕ್ ಪ್ರಯತ್ನ ಅಂತ ಒಂದು ದೊಡ್ಡ ಹ್ಯೂಮನ್ ರಿಸೋರ್ಸಸ್ ಈ ರಾಜ್ಯದಲ್ಲಿ ಇದೆ. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಕ್ಕೆ ನಾವು ಏನೋ ಪ್ರಯತ್ನ ಮಾಡಿದೆ, ಇಲ್ಲಿ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದೆ, ಇಲ್ಲಿ ವಿದ್ಯೆಗೆ ಪ್ರಯತ್ನ ಮಾಡಿದೆ. ಇಲ್ಲಿರುವಂತ ಸಂಪತ್ತನ್ನು ನಾವು ಸರಿಯಾದ ರೀತಿ ಬಳಸ್ಕೊಳ್ಳದೆ ಇಂಥ ಸಣ್ಣ ಸಣ್ಣ ವಿಚಾರಕ್ಕೆ, ಧಾರ್ಮಿಕವಾದಂತ ವಿಚಾರಗಳನ್ನ ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಇಂಥ ಒಂದು ಭಾವನೆಯನ್ನ ಕೆರಳಿಸಿ ಈ ರಾಜ್ಯ ಹಾಳಾಗ್ತಾ ಇದೆ ಅಂತ ಈ ವಿಶ್ವ ಇವತ್ತು ಕಾಮೆಂಟ್ ಮಾಡ್ತಾ ಇದ್ದಾರೆ, ಇಡೀ ದೇಶ ಕಾಮೆಂಟ್ ಮಾಡ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಇದ್ದದ್ದನ್ನ, ಸಂಪ್ರದಾಯಗಳನ್ನ ಇವತ್ತು ಬದಲಾವಣೆ ಮಾಡಬೇಕು ಅಂತ ಹೇಳಿ ಏನು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಅವಮಾನ ಆಗುವಂತ ವಿಚಾರ. ನಮ್ಮ ನಿಲುವು ನೋಡಿ, ನಮ್ಗೆ ನಮ್ಮ ಸಂವಿಧಾನನೇ ನಮ್ಮ ಧರ್ಮ. ಭಾರತದ ಸಂವಿಧಾನ ನಮ್ಮ ಧರ್ಮ. ಕಾಂಗ್ರೆಸ್ ಪಕ್ಷ, ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಈ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನೆಲ್ಲ ಒಪ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಈ ದೇಶದಲ್ಲಿ ನಾವೆಲ್ಲ ಇಲ್ಲಿ ಇರೋರೆಲ್ಲ, ಬದುಕಿದ್ದವರೆಲ್ಲ ಸಂವಿಧಾನ ಒಪ್ಕೊಂಡಿದ್ದೇವೆ. ಈ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಇದೆ. ಕೆಲವರು ಕೋರ್ಟ್ ತೆಗೆದುಕೊಂಡು ಹೋಗಿದ್ದಾರೆ. ಕೋರ್ಟ್ ಏನ್ ಹೇಳ್ತಾರೆ, ನಾವೆಲ್ಲ ಕೂಡ ತಲೆಯನ್ನ ನಾವು ಭಾಗಿಸ್ತೇವೆ. ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಈಗಾಗಲೇ ಅಭಿಪ್ರಾಯವನ್ನ, ಸರಸ್ವತಿ ಎಲ್ಲರದ್ದು ಹಕ್ಕು, ಸರಸ್ವತಿ ಎಲ್ಲರಿಗೂ ಸಿಗಬೇಕು ಅಂತೇಳಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರ ಅಭಿಪ್ರಾಯನೇ ಕಾಂಗ್ರೆಸ್ನ ಅಭಿಪ್ರಾಯ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpa Sveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.